ಬಂದಾಗ ಒಂದು ಇದೆ ಒಂದು ನಂಬಿಕೆ. ಅಂದರೆ ಯಾವಾಗ ಮಂಗಳೂರಿಗೆ ಬಂದರೂ ಒಂದು ಏನಂತೀವಿ, ಯಾವುದೇ ದೇವ್ರು ಬಂದರೂ ಇಲ್ಲಿ ಮಂಗಳೂರಿಗೆ ಯಾಕೆ ನಾವು ದೇವರ ಕ್ಷೇತ್ರ ಅಂತೀವಿ ಅಂದರೆ ಎಲ್ಲ ಥರವಾದ ದೇವ್ರನ್ನ ಪಕ್ಕನೇ ಶ್ರೀಕೃಷ್ಣ ಇದೆ, ಶೃಂಗೇರಿ ಮಠ ಇದೆ, ಎಲ್ಲ ಮಠನೂ ಪಕ್ಕದಲ್ಲೇ ಇರೋದು. ಉಡುಪಿ ಶ್ರೀಕೃಷ್ಣ ಇದೆ, ಕುದ್ರೋಳಿ ದೇವಸ್ಥಾನ ಇರ್ಬೋದು, ವನದೇವತೆ ಕೊರಗಜ್ಜ. ಇಲ್ಲಿ ಬಂದ ಒಂದು ನೆಮ್ಮದಿ ಇದೆ. ಚೆನ್ನಾಗುತ್ತೆ, ಚೆನ್ನಾಗಿರ್ತೀವಿ ಎಲ್ಲರೂ ಅನ್ನೋದು ಒಂದು ನಂಬಿಕೆ ಇದೆ. ಸೊ ಇಲ್ಲಿ ಬಂದಾಗ ಒಂದು ಖುಷಿ, ಒಂದು ಭರವಸೆ ಅಷ್ಟೇ. ಭರವಸೆ ಜನರ ಭರವಸೆ. ಪ್ರಾಜೆಕ್ಟ್ ಬಗ್ಗೆ ನಮ್ಮದು November 15th ಪ್ಯಾರಿಸ್ ರಿಲೀಸ್ ಆಗಿದೆ. ಅದು ಮುಂಚೆ ಇಲ್ಲೊಂದು ಇವೆಂಟ್ ಮಾಡ್ತೀವಿ ಮೋಸ್ಟ್ಲಿ. ಇವರು ರಾಜೇಶ್ ಭಟ್ ಅವ್ರು ಹೇಳಿದ್ದಾರೆ ಮೋಸ್ಟ್ಲಿ ಅದೇ ಒಂದು November 1st week or 2nd week. ಆಮೇಲೆ ಇನ್ನೊಂದು ಪ್ರಾಜೆಕ್ಟ್ 45 ಮುಗೀತು. ನಾವು ಉಪೇಂದ್ರ ರಾಜ್ ಬಿ ಶೆಟ್ಟಿ 3 ಜನ ಮಾಡ್ತಾರೆ, ಅರ್ಜುನ್ ಜನ್ಯ ಆ್ಯಡ್ ಮಾಡ್ತಾರೆ. ಇನ್ನೊಂದು 2 ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ಇದೇ ಒಂದು 5-6 ಪ್ರಾಜೆಕ್ಟ್ಸ್. ಮಂಗಳೂರಿಗೆ ಹೀಗೆ ಬಂದಿದ್ರು ಅಥವಾ ಬೇರೆ? ಇಲ್ಲ, ಹೀಗೆ ಇದು